ಮಂಗಳೂರಿನ ವಿ4 ಡಿಜಿಟಲ್ ಇನ್ಫೋಟೆಕ್ ಮತ್ತು ಡಿಜಿಟಲ್ನ ಕೇಬಲ್ ಆಪರೇಟರ್ ಹಾಗೂ ಸಿಬ್ಬಂದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಉಚಿತವಾಗಿ 2ನೇ ಡೋಸ್ ಲಸಿಕಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಎಆರ್ಡಿಯಲ್ಲಿರುವ ವಿ4 ಡಿಜಿಟಲ್ ಇನ್ಫೋಟೆಕ್ ಮತ್ತು ಡಿಜಿಟಲ್ನಲ್ಲಿ ಉಚಿತ ಲಸಿಕೆ ಶಿಬಿರವು ನಡೆಯಿತು. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಇಲಾಖೆ, ಮಂಗಳೂರು ಮಹಾನಗರ ಪಾಲಿಕೆ ಸಹಕಾರದೊಂದಿಗೆ ನಡೆದ ಲಸಿಕೆ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಪಾಲ್ಗೊಂಡಿದ್ರು. ಈ ಸಂದರ್ಭ ವಿ4 ಡಿಜಿಟಲ್ ಇನ್ಫೋಟೆಕ್ ಮತ್ತು ಡಿಜಿಟಲ್ಸ್ನ ನಿರ್ದೇಶಕರಾದ ರಾಜೇಶ್ ಬಂಗೇರ, ಗೌರೀಶ್ ರೈ, ಶ್ರೀನಿವಾಸ್ ಸಿ ಕಿಣಿ, ಹರೀಶ್ ಕರಂಬಾರ್, ರಣದೀಪ್ ಕಾಂಚನ್, ಮಹಾಬಲ ಉಜ್ಜೋಡಿ, ಚಂದ್ರಶೇಖರ್, ಚಿದಾನಂದ ಕರಂಬಾರ್, ದಾದಿಯರು ಹಾಗೂ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ವಿ4 ಡಿಜಿಟಲ್ ಇನ್ಫೋಟೆಕ್ ಮತ್ತು ಡಿಜಿಟಲ್ಸ್ನ ಕೇಬಲ್ ಆಪರೇಟರ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು. ವಿ4 ಡಿಜಿಟಲ್ ಇನ್ಫೋಟೆಕ್ ಪರವಾಗಿ ನಾವು ಇಲ್ಲಿ 500 ಜನರಿಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೇವೆ. ಸೆಕೆಂಡ್ ಡೋಸ್ ಲಾಸ್ಟ್ ಜೂನ್ 22ಗೆ ನಾವು ಫಸ್ಟ್ ಡೋಸ್ ಕೊಟ್ಟಿದ್ದೆವು. ಅವರಿಗೆ ಕರ್ಕೊಂಡು ಬಂದು ನಾವು ಈಗ ಸೆಕೆಂಡ್ ಡೋಸ್ ಕೊಡಿಸ್ತಾ ಇದ್ದೇವೆ. ಎಲ್ರಿಗೂ ಒಳ್ಳೆಯದಾಗಲಿ ನಾನು ಹಾರೈಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ನಾವು ನಮ್ಮ ಕೇಬಲ್ ಆಪರೇಟರ್ಗಳಿಗೂ ನಮ್ಮ ಸಿಬ್ಬಂದಿಗಳ ವರ್ಗದವರಿಗೂ ಎಲ್ರಿಗೂ ನಾವು ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೇವೆ. ಇದು ಮೂಲ ಕಾರಣ ಏನೆಂದರೆ, ನಾವು ಹೋಗಿ ನಿಮ್ಮ ಮನೆಯಲ್ಲಿ ಕೇಬಲ್ ಕೆಲಸ ಮಾಡ್ತಾ ಇರುವಾಗ ಏನು ಪ್ರಾಬ್ಲಮ್ ಆಗಬಾರ್ದಲ್ವಾ, ಅದಕ್ಕೋಸ್ಕರ ನಾವು ವಿ ಆರ್ ಗೋಯಿಂಗ್ ಟು ಡೂ ದಿಸ್ ಜಾಬ್. ಆ್ಯಂಡ್ ಐ ಆಮ್ ಒಂದು ಹೇಳ್ತಾ ಇದ್ದೇನೆ ಅಂದರೆ, ವಿ ಆರ್ ಆಲ್ವೇಸ್ ವಿತ್ ಯು. ಎನಿ ಪ್ರಾಬ್ಲಮ್ ಇಸ್ ದೇರ್, ಪ್ಲೀಸ್ ಬಿ ವಿತ್ ಅಸ್. ವಿ ಆರ್ ದೇರ್ ವಿತ್ ಯು. ಅಷ್ಟೇ ಹೇಳಿ ಇಚ್ಛೆ ಪಡ್ತೇನೆ ನಾನು.